ಸೂಪರ್ ಬ್ರೋ ದಾಲ ಬಾತಾರೆ ಭಾರಿ ಖುಷಿ ಆಗ ನಾನಲ್ಲ ಒಂಜಿ 10 ಸರ್ತಿ ತಗೊಂಡು ಆಪುನಿಗ್ಲಿ ಆ ನಮ್ಮನೆ ಖುಷಿ ಆಯ್ತು ಏನಂದ್ರೆ 2ನೇ ಸರಿ ತೂಪುನಿ ಏನು ಗುಡ್ಡಲ್ಲ ಆಯ್ತು ತಗೊಂಡು ಆಪು ಆ ನಮ್ಮನೆ ಭಾರಿ ಖುಷಿ ಆಯ್ತು ಭಾರಿ ಖುಷಿ ಆಯ್ತು ಭಾರಿ ಶೋಕ್ ಆ್ಯಕ್ಟಿಂಗ್ ಭಾರಿ ಖುಷಿ ಅಂದ್ ಹೀರೋನ ಭಾರಿ ಶೋಕ್ ಮಾಡ್ತದೆ ಕೂಡ ಅವ್ರ ಎತ್ತು 4 ಸರ್ತಿ ಆತು ಪಂಡ ಕಣ್ಣು ಮೆನ್ಕಾಯ್ರೆ ಅಪ್ಪಜಿ ಆತೆಂಟು ನಾನು ತಮಿಳ್ ಆರ್ಟಿಸಿ ಇಂಥ ಮೂವಿಗಳನ್ನು ಸಾಧಾರಣ ಒಂದು ಮಲಯಾಳದಲ್ಲಿ ಮೋಹನ್ ಸರ್ ಮತ್ತು ಕಮಲ್ ಹಾಸನ್ ಇಷ್ಟು ಅವರು ಬಿಟ್ಟರೆ ಇಂಥ ಒಂದು ಮೂವಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇವರು ಪ್ರೂಫ್ ಮಾಡಿದ್ದಾರೆ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಕಾಂತಾರ ಸಿನಿಮಾ ಇವತ್ತಿಗೆ ಬಿಡುಗಡೆಯಾಗಿ 26ನೇ ದಿನ ಮಂಗಳೂರಿನ ಮುಖ್ಯ ಚಿತ್ರಮಂದಿರದಲ್ಲಿ 26ನೇ ದಿನವೂ ಕೂಡ ಹೌಸ್ಫುಲ್ ಆಗಿದೆ. ಒಂದು ಅಂದಾಜಿನ ಲೆಕ್ಕದ ಪ್ರಕಾರ ಈ ಒಂದು ಚಿತ್ರಮಂದಿರದಲ್ಲಿ 1.5 ಲಕ್ಷ ಜನ ಈವರೆಗೆ 3 ವಾರದಲ್ಲಿ 1.5 ಲಕ್ಷ ಜನ ಕಾಂತಾರ ಸಿನಿಮಾವನ್ನು ವೀಕ್ಷಿಸಿದ್ದಾರೆ. ಸೊ 26ನೇ ದಿನವೂ ಕೂಡ ಹೌಸ್ಫುಲ್ ಆಗಿದೆ. ಇವತ್ತಿನ ದಿನ ಸಿನಿಮಾ ನೋಡಿದ ವೀಕ್ಷಕರು ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಸೂಪರ್ ಲವ್ಲಿ ಐಟ್ ಇಷ್ಟ ಮೇಡ ನಮ್ಮ ದೈವದ ಬಗ್ಗೆ ಒಂಜಿ ಬಕ್ಕಲ ಒಂಜಿ ಇಷ್ಟ ಬಂಡ ಅವನಿ ಲಾಸ್ಟ್ ಸೀನ್ ಉಂಡತೆ ಅವು ಮಸ್ತ್ ಸೂಪರ್ ಬಂಡ ಮಸ್ತ್ ಸೂಪರ್ ನನ್ನ ಜೋಕ್ಲೆಲ್ಲ ಅಂಚೇನೆ ಫಸ್ಟ್ ಟೈಮ್ ಪಿಕ್ಚರ್ ಇರತ್ತೆ ಮಸ್ತ್ ಖುಷಿ ಮಾಡ್ಯಾರ ಕೂಡ ಬರ್ತಾರೆ ಮಸ್ತ್ ಖುಷಿ. ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಇಂಚಿನ ಪಿಕ್ಚರ್ ಬಂತಂದು ಪುಲೆ ಎಂಜಾಯ್ ಬಂತಂದು ಶೋಕೊಂಡು ಪಿಕ್ಚರ್ ಆಯ್ತು ಪೂರ ನಮ್ಮ ಕಲ್ಚರ್ದ ಬಗ್ಗೆ ತುಳು ಸಂಸ್ಕೃತಿಯ ಬಗ್ಗೆ ಪೂರ ಪಂತೇರು ಇಂಚಿನ ಫಿಲ್ಮ್ ನಲ್ಲ ಬರೋಡು ఒక ಕುಲ್ದಿನಂತದಾದ ಲಾಸ್ಟ್ ಮುಟ್ಟಲ್ಲ ಒಂಜಿ ಚೂರ್ಲ ಬೋರ್ ಪನ್ಪಿನ ಇಜ್ಜಿ ಪ್ರತಿ ಫ್ಯಾಮಿಲಿ ತೂಪಿನಂಚಿನ ಪಿಕ್ಚರ್ ನಲ್ಲ ಇಚ್ಚಿನ ಪಿಕ್ಚರ್ ಬೊಕ ಮೇಯ್ನ್ ಅದು ಆ ರಿಷಬ್ ಶೆಟ್ರಿಗೆ ಮಸ್ತ್ ಥ್ಯಾಂಕ್ಸ್ ಪನ್ನೊಂದುಲ್ಲ ನಮ್ಮ ತುಳು ಸಂಸ್ಕೃತಿ ಬಗ್ಗೆ ದೇಶ ವಿದೇಶ ಮುಟ್ಟಲ್ಲ ನಂಗೆ ಲೆತ್ತೊಂದು ಪೋಯರು ಒಂದು 4ನೇ ಸಾರಿ ತೂಪು ನಾನು ಕುಡಲ ಬರ್ರಂಡು ನನ್ನ ಫ್ಯಾಮಿಲಿ ಸಮೇತ ಬಾರಿ ಪುರ್ಲಾನ ತೂದು ಮತ್ತು ಖುಷಿಯಾನೆ ಯಾನು ಹೊಂಜಿರ್ಲಿ ಹೋಗ್ಯಾರಿ ಹೊಂಜಿರ್ಲಿ ನಿಂತಿಲ್ಲ ಕಣೆ ಇದು ಪಿಕ್ಚರೇ ಇಷ್ಟ ಉಂಡು ಇಷ್ಟ ಅಜ್ಜಿ ಅನ್ಪುನರಲ್ಲ ಅಜ್ಜಿ ಫುಲ್ಲು ಪಿಕ್ಚರ್ ಇಷ್ಟ ನಾನು ತೂಪುನೆ ಫಸ್ಟ್ ಬಂಡೆ ಯಜಮಾನರದ್ದು ಬೊಕ್ಕ ಬಹುಶಃ ಎಂಟು ಸುಡಿದ್ದು ಫಸ್ಟ್ ತೂಪುನಿ 10 ವರ್ಷದ ಬೊಕ್ಕ ಇಂದು ಬಂದಿಲ್ಲ ಪಿಕ್ಚರ್ದಾಗ ಬರೋದಿಲ್ಲ. ಇಲ್ಲಿ ಕೊಡೋರ ತೂಲೆ ಬಂದಿದ್ದು ಪನ್ಕಾಂದ ಹಾಪುಂಡು ಏರ್ತಿಕ್ಕಲ್ಲ ಕೊಡೋರ ತೂಲೆ ಎಂದು ಪನ್ಕಾಂದ ಹಾಪುಂಡು ಒಳ್ಳೆ ಇನ್ನೊಂದ್ಸಲ ನೋಡು ಒಳ್ಳೆ ಪಿಕ್ಚರ್ ಒಳ್ಳೆ ಲಾಸ್ಟ್ ಶೋ ಸೂಪರ್ ಇತ್ತು ನೋಡುವಾಗಿತ್ತು ಎಡ್ಡೈತೆ ಸರ್ ಭಾರಿ ಶೋಕ್ ಸೂಪರ್ ಇತ್ತು ಎಡ್ಡೈತೆ ಬಾರ್ಲಾಗಿ ಸೂಪರ್ ಗೋರ್ ಎಡ್ಡೈತೇನೆ ಭಾರಿ ಎಡ್ಡೈತೆ ಹೇಗೆಂಟು ಸಿನಿಮಾ? ರಿಷಬ್ ಶೆಟ್ಟಿ ಗ್ರೇಟ್ ಸೂಪರ್ ಕನ್ನಡ ರೀಲ ಸೂಪರ್ ಫಿಲಿಮ್ ಸೂಪರ್ ನೈಸ್ ಮೂವಿ ವೆರಿ ಸೂಪರ್ ಇನ್ನೂ ಸಹ ನೋಡ್ಬೋದು ಅಂತ ಆಗ್ತದೆ. ಎಲ್ಲರಿಗೂ ಬೇಕಾದಂಥ ಒಂದು ಸಿನಿಮಾ ನೋಡ್ಬೋದು, ಮಕ್ಕಳು ಕೂಡ ಕೂತ್ಕೊಂಡು ನೋಡ್ಬೋದು ಅಂತ ಪಿಕ್ಚರ್ ಸೂಪರ್ ಒಳ್ಳೆದಿತ್ತು ಫುಲ್ ಸೂಪರ್ ಇತ್ತು. ಹೇಗಿತ್ತು ಸಿನಿಮಾ? ನೈಸ್ ಸೂಪರ್ ಪಿಕ್ಚರ್ awesome super ಎಂಜಾಯ್ ಪಿಕ್ಚರ್ ನೈಸ್ ಪಿಕ್ಚರ್ ಬೆಸ್ಟ್ ಅದು ಇಷ್ಟ ಅಣ್ಣ ಸರ್ ಲೈಕ್ ಮತ್ತೆ ಮಾತಾ ಹೇಗಿತ್ತು ಸಿನಿಮಾ? ಸೂಪರ್ ಕಮೆಂಟ್ ಸೂಪರ್ ನೋಡುವಂತ ತೂಪಿನಂಚಿನ ಚಿತ್ರ ನನ್ನ ತೂಕ ಅಂತ ಸೂಪರ್ ಎಂಜಾಯ್ ಪಿಕ್ಚರ್ ಸೂಪರ್ ಅದು ಇಷ್ಟ ಅಣ್ಣ ಸರ್ ಫೈಟ್ ಎಂಗ ಫೈಟ್ ಇಷ್ಟ ಸೂಪರ್ ಅದು ಇಷ್ಟ ಅಣ್ಣ ಸರ್ ಇದೆ ಅಷ್ಟೊಂದು ಊಟದ ಪಿಕ್ಚರ್ ಸೂಪರ್ ಪಿಕ್ಚರ್ ಎಡ್ಡೆ ಖುಷಿ ದೈವನಕ್ಲ ಮೂಜಿ 4 ಸಲ ತೋಲಿ ದೈವನಕಲ್ನ ನಂಬಿಕೆ ಈ ತುಳುನಾಡದಾಪುರ ನಂಬಿಕೆ ಪುರ ಬಾರಿ ಎಡ್ಡೆ ಫೋಕಸ್ ಮಾಡ್ತಾರೆ ಖುಷಿ ಬಾರಿ ನನ್ನವರ ವರ್ಪ ಬರ ತೂಪಿಲ್ಲಕ ಲೈಕ್ ಉಂಟು ಸೂಪರ್ ಉಂಟು ಸೂಪರ್ ಸೂಪರ್ ಮಾತಾ ನಮ್ಮ ದೈವದ ಬಗ್ಗೆ ಮಾತು ಇಷ್ಟ ಅದು ತೂವಲಿ ಸರ್ ಒಳ್ಳೆ ಸೂಪರ್ ಉಂಟು ಸರ್. ಹೇಗಿತ್ತು ಸಿನಿಮಾ? ಸೂಪರ್ ಇತ್ತು ಸೂಪರ್ ಮೂವಿ ಸರ್ ನೋಡ್ಬೋದು ಸೂಪರ್ ಆಗಿದೆ. ಹೇಗಿತ್ತು ಪಿಕ್ಚರ್? ಲಾಸ್ಟ್ ಮೂಮೆಂಟಲ್ಲಿ ಪಿಕ್ಚರ್ ಸೂಪರ್ ಅದು ಇಷ್ಟ ಅಣ್ಣ ಸರ್ ಇದೆ
मैंने एक्टिंग की ऋषभ शेट्टी ना एक्टिंग सुपर ಕುಡರು ಬಂದು ಕುಡಿರೋದು ಓಡಿ ಎತ್ತ ಸಲ ದೂಪಿನಿ ಇದು ಫಸ್ಟ್ ಟೈಮ್ ಬರ್ತೀನಿ ನಾನು ಇಯರ್ ಉಂಟು ಅಂತ ಎಂಚಾನು ಮೇಡಮ್ ಪಿಕ್ಚರ್ ಯಾವ್ದು ಇಷ್ಟ ಆಗಿದೆ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಮತ್ತೆ ಮಾತ ಎರಡನೇ ಸರ್ತಿ ತೂಪಿನಿ ಸೂಪರ್ ಮೂವಿ ಸೂಪರ್ ಯಾವ್ದು ಇಷ್ಟ ಆಗಿದೆ ಅವ್ರನ್ನ ಆ್ಯಕ್ಟಿಂಗ್ ಸೂಪರ್ ಉಂಟು ರಿಷಬ್ ಶೆಟ್ಟಿ ಹೊಸ ಮತ್ತೆ ಮ್ಯೂಸಿಕ್ ಮತ್ತೆ ಸೂಪರ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಡು ಎಡ್ಡೆ ಉಂಟು ಸೂಪರ್ ಮೂವಿ ಎಡ್ಡೆ ಫೈನ್ ತೋಳಿ ಕರೆಕ್ಟ್ ಎಂಚಾನು ಪಿಕ್ಚರ್ ಸೂಪರ್ ಅವ ಎಂಚಾನು ಪಿಕ್ಚರ್ ಶೋಕ ಇತ್ತಂದ್ರೆ ಧಾರ್ಮಿಕದ ಬಗ್ಗೆ ಎಡ್ಡೆ ಇತ್ತಂದ್ರೆ ತುಂಬುದ ಕಾಲದ ಪುರ ಎಡ್ಡೆ ಇದ್ದಿದ್ದು ಎಂಚತ್ತನೆ ಸೂಪರ್ ಮೂವಿ ಕುಡರು ತೋಲಿ ಹಾಂ ನಾನು ಅವ್ರ ತೋಳು ಎಂಚತ್ತನೆ ಸೂಪರ್ ಇತ್ತು ಎಂಚಾನು ಕಾಂತಾರ ಎಡ್ಡೆ ಇತ್ತು ಚೆನ್ನಾಗಿ ಹೇಗಿತ್ತು ಸರ್ ಸಿನಿಮಾ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಹೇಗಿತ್ತು ಮೇಡಮ್ ಚೆನ್ನಾಗಿತ್ತು ಚೆನ್ನಾಗಿದೆ ಹೇಗಿತ್ತು ಸಿನಿಮಾ ಚೆನ್ನಾಗಿ ಎಂಚತ್ತನೆ ಪಿಕ್ಚರ್ ಎಡ್ಡೆ ತಂಡ ತುಳುನಾಡದ ವೈಖರಿನ ಪೂರ ಭಾರಿ ಶೋಕ ತೋರಿಸ್ಬೋದೇರಿ ಇಂಚಿನ ಮೂಡು ಬರೋದು ನಂದ ಸರ್ ಎಂಚಾನ್ ಭಾಳ ಎಡ್ಡೆ ಆಗ್ತದೆ ಭಾಳ ಎಡ್ಡೆ ಆಗ್ತದೆ ಒಳ್ಳೆಯದು ಇಂಚಿನ ಮೂವಿ ನನ್ನ ಬರೋಡು ಇಂಟ್ರೆಸ್ಟಿಂಗ್ ಮೂವಿ ಇನ್ಕ್ರೆಡಿಬಲ್ ಮೂವಿ ಎಂಚತ್ತನೆ ವೆರಿ ಬೆಸ್ಟ್ ಸರ್ ಎಂಚಾನು ಎಡ್ಡೆ ಐತಿ ಸೂಪರ್ ಸೂಪರ್ ಉಂಟು ಸೂಪರ್ ಎಂಚಾನು ಸರ್ ಹಾಂ ಒಳ್ಳೆಯ ಎಂಚತ್ತನೆ ಸರ್ ಎಡ್ಡೆ ಆಗ್ತೀನಿ ಎಂಚತ್ತನೆ ಮೇಡಮ್ ಪಿಕ್ಚರ್ ಎಂಚತ್ತನೆ ಸರ್ ಚೆನ್ನಾಗಿದೆ ಸರ್ ಎಡ್ಡೆ ಐತೀನಿ ಹೇಗಿತ್ತು ಸಿನಿಮಾ ತುಂಬ ಚೆನ್ನಾಗಿತ್ತು ಸೂಪರ್ ಮೂವಿ ಏನು ಇಷ್ಟ ಆಯಿತು ಹೇಳಿ ಕಿಶೋರ್ ಆ್ಯಕ್ಟಿಂಗ್ ಸೂಪರ್ ಹೇಗಿತ್ತು ಸರ್ ಸೂಪರ್ ಸೂಪರ್ ಇತ್ತು ಎಡ್ಡೆಂಡು ತುಂಬ ಒಳ್ಳೆದಿತ್ತು ಸೂಪರ್ ಸೂಪರ್ ಸರ್ ಫಸ್ಟ್ ಕ್ಲಾಸ್ ಸೂಪರ್ ಯಾವ್ದು ಇಷ್ಟ ಆಗಿದೆ ಎವ್ರಿಥಿಂಗ್ ಒಳ್ಳೆ ಇಷ್ಟ ಆತಜಿಂದ ಮಂಡ್ರಿ ತೂಪಿನಂಚಿನ ಪಿಕ್ಚರ್ ಊಟದ ಜನತ ತೂಪಿನಂಚಿನ 100% ಸ್ಪಿರಿಚುವಲ್ ಎಡ್ಡೆ ಉಂಟು ಹಾಂ ಎಡ್ಡೆ ಯಾವ್ದು ಇಷ್ಟ ಆಗಿದೆ ನಿಮಗೆ ಊರ್ಲ ಪೂರ ಫ್ಯಾಮಿಲಿ ಕುಲು ತೂಪನ ಪಿಕ್ಚರ್ ಫಿಲ್ಮ್ ಸೂಪರ್ ಸರ್ ಒಂದ್ಸಲ ಹತ್ರ ಎರಡನೇ ಸಲ ಹೋಗ್ತೀನಿ ಸೂಪರ್ ಎಡ್ಡ ಮೂವಿ ಸೂಪರ್ ಸರ್ ಯಾವ್ದು ಇಷ್ಟ ಎಡ್ಡೆ ಸರ್? ಕಲ್ಚರ್ ನಮ್ಮ ಎಡ್ಡೆ ತೋರಿಸ್ಬೋದು ಎಂಚತ್ತನೆ ಪಿಕ್ಚರ್ ದನಿ ಎಂಚತ್ತ ಹಾಂ ಬಾರಿ ಸೋಗಿ ಸೂಪರ್ ಆಗಿತ್ತು ಸೂಪರ್ ಸೂಪರ್